ಕಾರ್ಯಕ್ರಮದ ನಿಮಿತ್ತ ಹರಿಹರಕ್ಕೆ ತೆರಳಿದ್ದ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ನಿನ್ನೆ ತಡರಾತ್ರಿ ಸುಮಾರು 8:30ಕ್ಕೆ ತುರುವೇಕೆರೆ ಪಟ್ಟಣಕ್ಕೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಇನ್ನು ಈ ಭೇಟಿಯ ವೇಳೆ ಪಟ್ಟಣದ ಬಾಣಸಂದ್ರ ಸರ್ಕಲ್ನಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಂಡು ಜಮೀರ್ ಅವರಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಬರಮಾಡಿಕೊಂಡಿದ್ದಾರೆ. ಈ ವೇಳೆ ಜಮೀರ್ ಅವರು ಪಟ್ಟಣದಲ್ಲಿ ಇರುವ ಮಾಜಿ ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜು ಅವರ ಕಚೇರಿಗೆ ಭೇಟಿ ಕೊಟ್ಟು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಬಿಜೆಪಿ ಪಕ್ಷ ಮತ ಕೇಳುವಾಗ ಎಂದಾದರೂ ನಾವು ಇಂತಹ ಕಾರ್ಯಕ್ರಮ ಕೊಟ್ಟಿದ್ದೇವೆ ಎಂದು ಮತ ಕೇಳಿದ್ದಾರಾ? ಖಂಡಿತ ಇಲ್ಲ. ಆದರೆ ನಾವು ಮತಗಳನ್ನು ಕೇಳಲು ಹೋದರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನು ಕಾರ್ಯಕ್ರಮ ಕೊಟ್ಟಿದ್ದೇವೆ ಅದನ್ನು ತೋರಿಸಿ ಮತ ಕೇಳುತ್ತೇವೆ ಎಂದರು. ಬಿಜೆಪಿ ಪಕ್ಷ ಬರೀ ಹಿಂದೂ ಮುಸ್ಲಿಂ ಎನ್ನುತ್ತಾರೆ. ಅವರಿಗೆ ಹಿಂದೂ ಬೇಕಾಗಿಲ್ಲ, ಮುಸಲ್ಮಾನರು ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ಕೇವಲ ಅಧಿಕಾರ ಅಷ್ಟೇ. ಉದಾಹರಣೆಗೆ ಹುಬ್ಬಳ್ಳಿಯಲ್ಲಿ ಟಿಪ್ಪು ಜಯಂತಿ ಮಾಡಲು ಬಿಜೆಪಿ ವಿರೋಧ ಮಾಡಿದ್ರು. ಆದ್ರೆ ಅದೇ ಬಿಜೆಪಿ ಇಂದು ಅದೇ ಹುಬ್ಬಳ್ಳಿಯಲ್ಲಿ ಟಿಪ್ಪು ಜಯಂತಿ ಮಾಡಲು ಹೇಳುತ್ತಿದ್ದಾರೆ. ಜೊತೆಗೆ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳುತ್ತಾರೆ, ಮೋರಿ ನೀರು ಚರಂಡಿ ಬಿಡಿ, ಲವ್ ಜಿಹಾದ್ ಬಗ್ಗೆ ಚಿಂತನೆ ಮಾಡಿ ಎಂದು. ಬಿಜೆಪಿ ಸರ್ಕಾರದಲ್ಲಿ ಎಂದನವರು ಮತ ಕೇಳುವಾಗ ನಾವು ಇಂಥ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ ಅಂತ ಮತ ಕೇಳೋರ. ಈಗ ಕಾಂಗ್ರೆಸ್ದು ನಾವು ಚುನಾವಣೆಗೆ ಹೋದರೆ ನಾವು ಕಾರ್ಯಕ್ರಮ ಏನು ಕೊಟ್ಟಿದ್ದೀವಿ ಅದು ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿ ಹಂಗಲ್ಲ, ಹಿಂದೂ ಮುಸಲ್ಮಾನ್ ಅವ್ರಿಗೆ ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ, ಅವ್ರು ಬೇಕಾಗಿರೋ ಅಧಿಕಾರ. ಉದಾಹರಣೆ ನಾನು ಹೇಳ್ತೀನಿ, ಹುಬ್ಳಿದಲ್ಲಿ ಟಿಪ್ಪು ಜಯಂತಿ ಮಾಡೋಕ್ಕೆ ವಿರೋಧ ಯಾರು ಮಾಡಿದ್ದು? ಇದೇ ಬಿಜೆಪಿ ತಾನೆ. ಈಗ ಇದೇ ಹುಬ್ಳಿದಲ್ಲಿ ಕಾರ್ಪೊರೇಷನ್ ಜಾಗದಲ್ಲಿ ಟಿಪ್ಪು ಜಯಂತಿ ಮಾಡಿ ಅಂತ ಕೊಟ್ಟವ್ರೆ. ಅವ್ರು ಕಟೀಲ್ ಅಧ್ಯಕ್ಷರು ಮೋರಿ ಚರಂಡಿ ನೀರು ಬಿಟ್ಟಾಕಿ, ಅಭಿವೃದ್ಧಿ ಬಿಟ್ಟಾಕಿ, ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅಂತಾರೆ, ಲವ್ ಜಿಹಾದ್ ಬಗ್ಗೆ ಚಿಂತನೆ ಮಾಡಿ ಅಂತಾರೆ. ಅಂದರೆ ಅವರು ಯಾವತ್ತೂ ಅಭಿವೃದ್ಧಿ ಕೆಲಸ ಮಾಡಿ ಮತ ಕೇಳಿಲ್ಲ. ಅವ್ರು ಬರೇ ಹಿಂದೂ ಮುಸಲ್ಮಾನ್ ಅವ್ರು ಬೇಕಾಗಿರೋದು ಅಧಿಕಾರ. ಈ ಜನಗಳಿಗೆ ಗೊತ್ತಾಗಿದೆ. ಬೇರೆ ರಾಜ್ಯ ಬೇರೆಯೇ, ನಮ್ಮ ರಾಜ್ಯನೇ ಬೇರೆ. ನಮ್ಮ ರಾಜ್ಯ ಅಭಿವೃದ್ಧಿ ಕೇಳೋದು, ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ. ನಾನು ಎಲ್ಲ ಕಡೆ ಪ್ರವಾಸ ಮಾಡಬೇಕಾದ್ರೆ ಜನ ಇವತ್ತು ಸಿದ್ದರಾಮಯ್ಯ ಕೊಟ್ಟಿದ್ದ ಕಾರ್ಯಕ್ರಮ ಇವತ್ತು ನೆನೆಸ್ಕೊಂಡವ್ರೆ. ಅನ್ನ ಭಾಗ್ಯ, ಯಾರು ಖಾಲಿ ಹೊಟ್ಟೆಯಲ್ಲಿ ಮಲಗಬಾರ್ದಂತ 7 kg ಅಕ್ಕಿ ಕೊಟ್ಟರು, 7 kgಯಿಂದ 5 kg ಮಾಡಿಬಿಟ್ರು ಇವರು. ಮತ್ತು ಬಡವ್ರಿಗೆ ಏನು ಮಾಡ್ತಾರೆ ಇವರು? 40% ಕಮಿಷನ್ ನಾವು ಹೇಳಿದ್ದೀವಿ, ಅದು ನಾವು ಹೇಳಿರೋದ? ಎಲ್ಲ ಕಡೆ ಬರೀ ಲಂಚ. ಈಗ ವಿಧಾನಸೌಧದಲ್ಲಿ ಒಬ್ಬ PWD ಅಧಿಕಾರಿ ವಿಧಾನಸೌಧದಲ್ಲಿ ಅಧಿಕಾರಿ ದುಡ್ಡು ತೊಗೊಂಡು ಅರ್ಥ ಮಾಡ್ಕೊಳ್ಳಿ ನೀವು. ಅಂದರೆ ಅವ್ರು ಎಷ್ಟು ಆತ್ರದಲ್ಲಿ ಇದ್ದಾರೆ ದುಡ್ಡು ಮಾಡೋಕ್ಕಂತ. ಏನಕ್ಕೆ ಅವ್ರಿಗೂ ಗೊತ್ತಿದೆ. ಇದು ಒಂದು ಅವಕಾಶ ಇದೆ 2-3 ತಿಂಗಳು, ಅದಾದಮೇಲೆ ನಮ್ಮ ಜೀವನದಲ್ಲಿ ನಮ್ಮ ಅಧಿಕಾರ ಸಿಕ್ಕಲ್ಲ, ಎಷ್ಟಾಗ್ತದೆ ಅಷ್ಟು ದುಡ್ಡು ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ವಿಧಾನಸೌಧಕ್ಕೆ ದುಡ್ಡು ತರಿಸ್ಕೊಂತಾರೆ ಸ್ವಾಮಿ. ಅವ್ರಿಗೆ ಯಾವ್ದು ಅಗತ್ಯ ಇದೆ ಅದೇ ಕಾರ್ಯಕ್ರಮ ನಾವು ಕೊಡೋದು. ನಾವು ನಮ್ಮ ಪಕ್ಷ ಬಡವ್ರ ಪರ ಇರೋದು. ಬಡವ್ರ ಕಷ್ಟ ಸುಖ ನಮ್ಗೆ ಗೊತ್ತಿದೆ. ಸರ್, ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಮಾಡಿದ್ದೀರಾ? ಆಮೇಲೆ 2,000 ರೂಪಾಯಿ ಕೊಡ್ತೀವಿ ಹೆಣ್ಮಕ್ಳಿಗೆ ಅಂತ ಮಾಡಿದ್ದೀರಾ? ಅದಕ್ಕೆ ಬಜೆಟ್ ನೀವು ರಿಸೋರ್ಸ್ ಎಲ್ಲಿ ಕೊಡಿ ಸರ್? ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಸರ್ಕಾರ ನಡೆಸಿದ್ರು. ಸಾಲ ಎಷ್ಟಾಗಿತ್ತು? ನನ್ನ ಸಿದ್ದರಾಮಯ್ಯ ಬಿಟ್ಟಾಕಿ ನೀವು. ಈಗ ನಮ್ಮ ಸ್ವಾತಂತ್ರ್ಯ ಬಂದು ಇವತ್ತು ಎಷ್ಟು ವರ್ಷ ಆಗಿದೆ? 65 ವರ್ಷ ಆಗಿದೆ. ನಮ್ಮ ಇಲ್ಲಿ ಇದು ಎಷ್ಟಿತ್ತು? ಸಾಲ ಎಷ್ಟಿತ್ತು? 65 ವರ್ಷದಲ್ಲಿ 2.5 ಲಕ್ಷ ಕೋಟಿ ಸಾಲ ಇದ್ದಿದ್ದು. ಈಗ ಎಷ್ಟು ಮಾಡಿದ್ದಾರೆ ಇವರು? 2 ವರ್ಷದಲ್ಲಿ 4 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅಂದರೆ ಡಬಲ್. 65 ವರ್ಷದಿಂದ ನಾವೇನು ಬರೀ 2,50,000 ಕೋಟಿ ಇದ್ದಿತ್ತು, ಇವ್ರು ಎಷ್ಟು ಮಾಡೋರೆ? 4 ಲಕ್ಷ ಕೋಟಿ ಮಾಡೋರಲ್ಲ ಸ್ವಾಮಿ, 4 ವರ್ಷಕ್ಕೆ. ಇನ್ನು ದಳ ಎಲ್ಲಿದೆ? ಜಾತ್ಯತೀತ ಜನತಾ ದಳದ ಬಗ್ಗೆ ಜನರಿಗೆ ಜೆಡಿಎಸ್ ಪಕ್ಷ ಬಿ ಟೀಮ್ ಆಗಿ ಹೋಗಿದೆ. ತುರುವೇಕೆರೆಯಲ್ಲಿ ಏನಾದರೂ ಜೆಡಿಎಸ್ ಪಕ್ಷ ಗೆದ್ದರೆ ಅದು ಬಿಜೆಪಿ ಪಕ್ಷ ಗೆದ್ದ ಹಾಗೆ. ಜನರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡಿದ್ದಾರೆ ಎಂದು ಹೇಳಿದರು. ಇನ್ನು ವಿಪರ್ಯಾಸವೆಂದರೆ ಶಾಸಕ ಜಮೀರ್ ಅಹಮದ್ ಖಾನ್ ತೆರಳಿದ ನಂತರ ಅಲ್ಲಿಗೆ ಆಗಮಿಸಿದ ಸ್ಥಳೀಯ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯಾದ ಮಂಜುಳಾ ಎಂಬುವವರನ್ನು ಬೆಮಲ್ ಕಾಂತರಾಜು ಎಂಬಾಲಕನೊಬ್ಬ ನಿನಗೇನು ಇಲ್ಲಿ ಕೆಲಸ, ಯಾಕೆ ಬಂದಿದ್ದೀಯಾ, ಇಲ್ಲಿಂದ ಹೋಗು ಎಂದಿದ್ದಾನೆ. ಇದರಿಂದ ತೀವ್ರ ಬೇಸರಗೊಂಡ ಮಹಿಳಾ ಕಾರ್ಯಕರ್ತೆ ಅಳಲನ್ನು ತೋಡಿಕೊಂಡಿದ್ದಾಳೆ. ಹಾಗಾದರೆ ನಾವು ಬರಬಾರದಾ, ಕಾಂಗ್ರೆಸ್ ಗೆಲ್ಲಬಾರದಾ ಎಂಬ ಪ್ರಶ್ನೆಯನ್ನು ಕಾರ್ಯಕರ್ತೆ ಕೇಳುತ್ತಿದ್ದಾಳೆ. ಈ ನಡೆಯಿಂದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಮಹಿಳಾ ಕಾರ್ಯಕರ್ತೆಯನ್ನು ಗಣನೆಗೆ ತೆಗೆದುಕೊಂಡಿಲ್ಲವೇ, ಇವರಿಗೆ ಯಾವುದೇ ರೀತಿಯ ಬೆಲೆ ಇಲ್ಲವೇ ಎಂಬುದೇ ತಾಲೂಕಿನಲ್ಲಿ ಪ್ರಶ್ನಾರ್ಥಕವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಅನೇಕ ಮುಸ್ಲಿಂ ಕಾರ್ಯಕರ್ತರು ಜಮಾವಣೆಗೊಂಡಿದ್ದರು. ವರದಿ ಸುರೇಶ್ ಬಾಬು, ಎಂ ತುರುವೇಕೆರೆ. ಕೇಳಬೇಕು ಅಲ್ವೇನವ?
ಏನಂದ್ರು? ಯಾರೇನಂದ್ರು? 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 ಅದೇ ಹುಡುಗ ನೀವು ಯಾಕೆ ಬರ್ತೀರಿಲ್ಲ ಏನು ಬಿಡ್ತೀರಾ ಅಂತ ಏನಪ್ಪ ಅರ್ಥ? ಈಗ ಕಾಂಗ್ರೆಸ್ ಪಾರ್ಟಿಯಿಂದ ಜಮೀರ್ ಅವ್ರು ಬಂದಿದ್ರು ಇಲ್ಲಿಗೆ, ನೀವು ಅವ್ರನ್ನ ಮಾತಾಡ್ಸಕ್ ಬಂದಿದ್ರಾ? ನಾವು ನೋಡ್ಬೇಕಲ್ವೇ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಬರಬೇಕು, ನಮ್ಗೆ ಒಳ್ಳೇದಾಗಬೇಕು, ತಾಲೂಕಲ್ಲಿ ಒಳ್ಳೇದಾಗಬೇಕು. ಇದು ಜಗ್ಗೇಶ್ನಿಂದಲೂ ಹೋಗಿತ್ತು ಕಾಂಗ್ರೆಸ್, ಇವಾಗ ಎದ್ದು ನಿಂತ ಇದೆ. ಅವ್ರಿಗೊಂದು ನಾವೊಂದು ಇದು ಮಾಡಬೇಕು ಅನ್ನೋ ನಮ್ಗೆ ಆಸೆ ಇರಲ್ವಾ? ಹೆಣ್ಮಕ್ಳಿಗೊಂದು ಸ್ಥಾನಮಾನ ಬೇಡವಾ? ಅಷ್ಟು ಜನ ನಾವೆಲ್ಲ ಕರ್ಕೊಂಬಂದು ಇದು ಮಾಡ್ತೀವಿ, ನೀವು ಏನು ಮಾನವೀಯತೆ ಕೊಡ್ತಾ ಇದ್ದೀರಾ? ಏನು ಇದು ಮಾಡ್ತಿದ್ದೀರಾ? ಈಗ ಯಾರು ನಿಮ್ಗೆ ಆದ್ಯತೆ ಕೊಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ? ಒಂದು ನಿಮಿಷ ಅಣ್ಣನ ಬಿಡ್ರಿ ಪಾಪ, ಅವ್ರ ಬಗ್ಗೆ ಮಧ್ಯದಾರಾದರೂ ಒಂದು ಇದು ಮಾಡಬೇಕು, ಏನೋ ಒಂದು ಹೆಲ್ಪು ಏನೋ ಮಾಡಬೇಕು. ಈಗ ನೋಡ್ರಿ, ಈಗ ಎಷ್ಟು ಜನ ಹೆಣ್ಮಕ್ಳಿಗೆ ನಿಂತಿದ್ರು ಗೊತ್ತಾ ಮಾತಾಡ್ಸೋಕ್ಕೆ, ಆದರೂ ನೋಡಿ ಅವ್ರನ್ನ ಉತ್ತರ ಕೊಡಲಿಲ್ಲ. ಯಾಕೆ ನುಗ್ತಾರೆ, ಯಾಕೆ ಮಾಡ್ತಾರೆ? ನಾವೇನು ಕಾಂಗ್ರೆಸ್ ಓಟ್ ಹಾಕಲ್ವಾ? 3 ಮನೆ ಹಳ್ಳಿಲೂ ನಾನು ಓಟ್ ಹಾಕ್ಸಿದ್ದೀವಿ. ಜಗ್ಗೇಶನ್ ಇದರಲ್ಲಿ 3 ಮನೆ ಹಳ್ಳಿಲೂ ನಾವು ಓಟ್ ಹಾಕ್ಸಿದ್ದೀವಿ. ಒಟ್ಟಾರೆ ಇವಾಗ ನಿಮಗೆ ಬೇಜಾರಾಗಿದೆ ಯಾಕೆ ಬರ್ತೀರಾ ಅಂತ ಕೇಳಿದ್ಕೆ? ಹಾಂ, ಯಾಕೆ ನಾವು ಬರಬಾರ್ದಾ? ಕಾಂಗ್ರೆಸ್ ಬಗ್ಗೆ ನಾವು ಮಾತಾಡಬಾರ್ದಾ? ಆ ಕಾಲ ನಾವು ನಿಮ್ಮ ಹೆಸರೇನಮ್ಮ? ನಮಗೆ ಗೊತ್ತಿಲ್ಲ. ನಿಮ್ಮ ಹೆಸರೇನಮ್ಮ? ಒಂದು ನಿಮಿಷ, ಜೋಳ ಕೊಟ್ಟಿದ್ರಂತೆ ಆ ಕಾಲದಲ್ಲಿ ಇಂದಿರಾ ಗಾಂಧಿ ಅಮ್ಮ ಇದ್ರು. ಹೋಗ್ಲಿ, ಈಗ ಕೂಗ್ತಾರಲ್ಲ ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು, ಇವ್ರ ಕೂಗ್ಲಿ ಅವ್ರನ್ನ. ಆ ಕಾಲದಿಂದ ಮಾಡಿದ್ರೆ ಕೂಗ್ಲಿ. ಜನ ಯಾಕೆ ಸಂಪರ್ಕನೇ ಇದು ಮಾಡಲ್ಲ? ಜನ ಹೆಣ್ಮಕ್ಳನ್ನ ಕಳಿಸ್ರಿ, ಒಂದು ಗಾಡಿಗಳು ಹಳ್ಳಿಗಳು ಕಳಿಸ್ರಿ, ಒಂದು 10-15 ಜನ ಹೆಣ್ಮಕ್ಳು. ನೀವು ಯಾವ ಊರಿನವರು? ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ.